ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಸರ್ವೋಪನಿಷದೋ ಗಾವೋ ತೋಕ್ತಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ಹಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದಗಳು.
इस्कॉन श्री श्री राधा गोविंद की जय। श्री श्री गौर निताय की जय। श्रील प्रपाद की जय। श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ದಿನೇ ಮಾತಾಜಿ. ತರಗತಿಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕದೊಳಗೂ ತಿಳ್ಕೊಂಡಿದೀವಿ. ಎಲ್ಲಿದ್ರೆ ಮಾತಾಜಿ ನೀವು? ಹಾ ಇಲ್ಲ ಗೊತ್ತಾಗ್ಲಿ. 16ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ದೀವಿ. ಇವತ್ತು 17ನೇ ಒಂದು ಶ್ಲೋಕವನ್ನ ತಿಳ್ಕೊಳ್ಳೋಣ. 17, 18, 19, 20 ಕೇವಲ 4 ಶ್ಲೋಕಗಳಿದೆ. ಆಮೇಲೆ ನಾವು 12ನೇ ಅಧ್ಯಾಯದ ಒಂದು ರಿವಿಷನ್ ಅನ್ನ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಇದರ ಒಂದು ಉಚ್ಚಾರಣೆ ಯೋ ನ ಹೃಷ್ಯತಿ. ಇಲ್ಲಿ ಯಹ ನ ಹೃಷ್ಯತಿ ಅಂತ ಆಗುತ್ತೆ. ಅಲ್ಲಿ ಕುಡಿ ಒಳಗ ಯೋ ನ ಹೃಷ್ಯತಿ ನ ದ್ವೇಷ್ಟಿ. ಅಲ್ಲಿ ಹೆಸರುಕ್ಕೆ ನೋಡಿ ಒಟ್ಟರ ಸುಳಿ ಇದೆ. ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಇದನ್ನ ಬಿಡಿಸಿದಾಗ ಶುಭ ಅಶುಭ ಪರಿತ್ಯಾಗಿ ಅಂತ ಆಗತ್ತೆ. ಅಲ್ಲಿ ಕೂಡಿ ಹೇಳ್ಬೋದು ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್. ವ್ಯಂಜನ ಇದೆ ನಕ್ಕೆ ಭಕ್ತಿಮಾನ್ ಯಹ್ ಸಮೇ ಪ್ರಿಯ. ಸೊ ತುಂಬಾ ಸರಳವಾಗಿದೆ. ನೀವೆಲ್ಲರೂ ಕೂಡ ಅದರ ಒಂದು ಉಚ್ಚಾರಣೆಯನ್ನ ಮಾಡಬಹುದು. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಯೋ ನ ಹೃಷ್ಯತಿ ನ ದ್ವೇಷ್ಟಿ. ಯಹ ನ ಹೃಷ್ಯತಿ. ಯಹ ಅಂದ್ರೆ ಯಾರು. ನ ಹೃಷ್ಯತಿ. ನ ಹೃಷ್ಯತಿ ಅಂದ್ರೆ ಹೃಷ್ಯತಿ ಅಂದ್ರೆ ಸಂತೋಷ ಪಡುವಂಥದ್ದು. ಅದು ಅತಿಯಾದ ಸಂತೋಷವನ್ನ ಪಡುವಂಥದ್ದು ಅಂತ. ಸೊ ಅತಿಯಾದ ಸಂತೋಷವನ್ನ ಅನುಭವಿಸದೆ ಅಂತ ಅರ್ಥ. ನ ದ್ವೇಷ್ಟಿ ದ್ವೇಷ ಪಡದೆ. ನ ದ್ವೇಷ್ಟಿ ದ್ವೇಷವನ್ನ ಪಡೋದಿಲ್ವೋ ಅವರು ಅಂದ್ರೆ ದುಃಖಿಸೋದಿಲ್ವೋ. ದ್ವೇಷ್ಟಿ ಅಂತ ಕರೀತಾರೆ ಅಥವಾ ದುಃಖಿಸೋದು ಅಂತ ಕೂಡ ಕರೀತಾರೆ. ಇಲ್ಲಿ ದ್ವೇಷ್ಟಿ ಅನ್ನೋದು ಬೆಟರ್ ಶಬ್ದ. ದ್ವೇಷ ಪಡುವಂಥದ್ದು ಅಂತ. ನ ಶೋಚತಿ ಇಲ್ಲಿದೆ ಶೋಕ ಪಡೆಯೋದು ದುಃಖ ಪಡೆಯೋದು. ನ ಶೋಚತಿ ಅಂದ್ರೆ ಯಾರು ಶೋಕಿಸೋದಿಲ್ವೋ ಅವರಿಗೆ. ನ ಕಾಂಕ್ಷತಿ. ನ ಕಾಂಕ್ಷತಿ ಅಂದ್ರೆ ಅತಿಯಾಗಿ ಬಯಸದೇ ಇರುವಂತದ್ದು ಅಥವಾ ಯಾರು ಆಪೇಕ್ಷಿಸೋದಿಲ್ವೋ ಅವರು. ಶುಭ ಅಶುಭ ಅಂತ ಹೇಳ್ತಾ ಇದಾರೆ. ಶುಭ ಅಶುಭ ಪರಿತ್ಯಾಗಿ 3ನೇ ಲೈನು. ಶುಭ ಮತ್ತೆ ಅಶುಭ ಫಲಗಳ ಒಂದು ಆಸೆಯನ್ನ ತ್ಯಾಗ ಮಾಡುವಂಥವ್ರು ಅಂತ. ಪರಿತ್ಯಾಗ ಮಾಡ್ತಾರೋ ಹಾಗೆ. ಭಕ್ತಿಮಾನ್ ಯ ಸಮೇ ಪ್ರಿಯ. ಸೊ ಹೀಗೆ ಭಕ್ತಿಯುಳ್ಳ ಅವನು. ಯಹ ಅಂದ್ರೆ ಭಕ್ತಿಯುಳ್ಳವನು. ಸಹ ಅಂದ್ರೆ ಅವನು. ಯಹ ಅಂದ್ರೆ ಯಾರು. ಹೀಗೆ ಯಾರು ಭಕ್ತಿ ಉಳ್ಳವ್ರು ಇರ್ತಾರೋ ಸಹ ಮೇ ಪ್ರಿಯ. ಸೊ ಅಂತವ್ರು ನನ್ಗೆ ಅಂತ ಭಕ್ತ ನನ್ಗೆ ಬಹಳ ಪ್ರಿಯ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ನ ಯೋ ನ ಹೃಷ್ಯತಿ ಅತಿಯಾಗದ ಸಂತೋಷವನ್ನ ಪಡೆದೇ ಇರುವಂಥವನು. ಹರ್ಷ ಪಡದೆ ಇರುವಂಥದ್ದು. ನ ದ್ವೇಷ್ಟಿ. ಸೊ ಯಾರು ಯಾರನ್ನ ದ್ವೇಷಿಸದೇ ಇರುವಂಥದ್ದು. ನ ಶೋಚತಿ ಯಾರು ಏನೇ ನಷ್ಟ ಆದ್ರೂ ಕೂಡ ಶೋಕಿಸದೇ ಇರುವಂಥದ್ದು. ನ ಕಾಂಕ್ಷತಿ ಅತಿಯಾದ ಬಯಕೆಗಳನ್ನ ಮಾಡದಿರುವಂಥದ್ದು. ಶುಭಾಶುಭ ಪರಿತ್ಯಾಗಿ ಶುಭ ಅಶುಭ ಎಂಬ ಭೇದವನ್ನ ಅಥವಾ ಅದರ ಫಲಗಳನ್ನ ತ್ಯಜಿಸುವಂಥವ್ರು. ಯಹ ಭಕ್ತಿಮಾನ್ ಸಮೇ ಪ್ರಿಯ ಅಂತ ಬರುತ್ತೆ ಅದು. ಸೊ ಅಂತ ಒಂದು ಸಮಬುದ್ಧಿಯುಳ್ಳಂತ ಭಕ್ತ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇರುವಂಥದ್ದು.
ಕಂಟಿನ್ಯೂ ಮಾಡಿ ಮಾತಾಜಿ, 4 ಜನರಿಗೆ ಹೇಳಿಸಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳ್ ಮಂಜುಳ ಅಲ್ಲ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಶ್ರೀ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಲ್ಜಮ್ಮ ಮಾತಾಜಿ. ಹರೇ ಕೃಷ್ಣ. ಬೇಗ ಹೇಳ್ಬೇಕು ಮಾತಾಜಿ. ಯಾರು ಹೇಳ್ತಾ ಇದ್ದೀರಾ? ರೋಷ್ಯತಿ ನ ದ್ವೇಷ್ಟಿ ನ ಶೋಚಿತ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಮಾತಾಜಿ ಹೇಗ್ ಬಂತು ಗೊತ್ತಾಗ್ಲಿಲ್ಲ. ಸರಿ ಇದೆ ಮಾತಾಜಿ. ಸರಿ ಸರಿ. ಸ್ವಲ್ಪ ನಂಗೆ ಇನ್ನೂ ಡೌಟ್ಸ್ ಇದೆ. ಕ್ಲಿಯರ್ ಇರ್ಲಿ ಅದು ಇರೋದೆ ಈಗ ಹೇಳಿರೋದು ಸರಿ ಮಾತಾಜಿ. ನಿಮ್ಮ ಇದಕ್ಕೆ ಸರಿ ಇದೆ. ಬಹಳಷ್ಟು ಮುಂದೆ ಹೋಗೋದಕ್ಕೆ ಪ್ರಯತ್ನ ಬೇಡ, ಈಗ ಅಷ್ಟೇ ಇರ್ಲಿ. ಅಷ್ಟೇ ಮಾಡ್ಕೋತೀವಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತಿ ಮಾತಾಜಿ. ಶ್ಲೋಕ 17. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ಅವರು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ಬೋದು. ಸೊ ಎಲ್ಲ ಇದ್ರ ಕೊನೆಗೆ ಈ ಒಂದು ಅಧ್ಯಾಯದಲ್ಲಿ 13ನೇ ಶ್ಲೋಕದಿಂದ ಹಿಡ್ಕೊಂಡು 20ನೇ ಶ್ಲೋಕದವರೆಗೂ ಕೂಡ ಯಾವ ಭಕ್ತ ಹೇಗೆ ಮಾಡಿದ್ರೆ ನನಗೆ ಪ್ರಿಯನಾಗ್ತಾನೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಸೊ ಹಾಗೆ ನಾವು ಇದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ಸರಿನಾ ಅಂತ ನಾವು ಯಾರಿಗೆ ಕೇಳೋ ಅವಶ್ಯಕತೆ ಇಲ್ಲ. ಭಗವಂತನೇ ಸ್ವತಃ ಹೇಳ್ತಾ ಇರುವಂತದ್ದು ಎಂತವ್ರು ನನಗೆ ಇಷ್ಟ ಅಂತ ಹೇಳಿ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 18ನೇ ಶ್ಲೋಕ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ಇದ್ರ ಒಂದು ಉಚ್ಚಾರಣೆ ಸಮಃ ಶತ್ರೌ, ತೊಗೆ ಅವು ಸ್ವರ ಕೂಡಿದೆ ಮತ್ತೆ ರವತ್ತಿದೆ. ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ. ಇಲ್ಲಿ ಮಾನಾಪಮಾನಯೋಃ ಬಿಡಿಸಿದಾಗ ಮಾನ ಅಪಮಾನಯೋಃ ಅಂತ ಬರುತ್ತೆ. ಕೂಡಿ ಹೇಳ್ಬೋದು, ಮಾನಾಪಮಾನಯೋಃ. ಶೀತೋಷ್ಣ ಸುಖ ದುಃಖೇಶು, ಇದನ್ನ ಬಿಡಿಸಿದಾಗ ಶೀತಃ ಉಷ್ಣ ಸುಖ ದುಃಖೇಶು ಅಂತ ಹೇಳಿ 4 ಪದಗಳಾಗತ್ತೆ. ಕೂಡಿ ಹೇಳ್ಬೋದು, ಶೀತೋಷ್ಣ ಸುಖ ದುಃಖೇಶು. ಸಮಃ ಅಂತ ಅನ್ಬೋದು, ಇಲ್ಲಾಂದ್ರೆ ಅಲ್ಪವಾಗಿ ಸಮಃ ಸಂಗ ವಿವರ್ಜಿತಃ ಅಂತ ಹೇಳ್ಬೋದು. ಸಮಃ ಸಂಗ ವಿವರ್ಜಿತಃ. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಈಗ ಯಾರು ಬಹಳ ಪ್ರಿಯರು ಅಂತ ಹೇಳಿ 13ನೇ ಶ್ಲೋಕದಿಂದ ಹೇಳ್ತಾ ಬರ್ತಾ ಇದ್ದಾನೆ ಭಗವಂತ. ಇಲ್ಲಿನೂ ಕೂಡ ಹಾಗೆ ಇದೆ. ಸಮಃ ಶತ್ರೌ ಚ ಮಿತ್ರೇ ಚ ಅಂದ್ರೆ ಶತ್ರು ಮಿತ್ರರಲ್ಲಿ ಸಮಭಾವವನ್ನ ಹೊಂದಿರುವಂಥವನು. ತಥಾ ಮಾನಾಪಮಾನಯೋಃ, ಹಾಗೆಯೇ ಗೌರವ. ಮಾನ ಅಂದ್ರೇನು? ಗೌರವ. ಅಪಮಾನ ಅಂದ್ರೇನು? ಅಗೌರವಿಸುವಂಥದ್ದು. ಯಾರು ಗೌರವಿಸುವುದಿಲ್ಲ. ಅಪಮಾನಗಳಲ್ಲಿಯೂ ಕೂಡ ಗೌರವ ಕೊಟ್ಟಾಗ ಮತ್ತೆ ಗೌರವ ಕೊಡದೇ ಇದ್ದಾಗ ಸಮನಾಗಿರುವಂಥವನು. ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಅಂದ್ರೆ ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ಸುಖ ದುಃಖೇಶು, ಸುಖಾನೇ ಇರ್ಬೋದು ಅಥವಾ ದುಃಖಾನೇ ಇರ್ಬೋದು, ಎಲ್ಲವುಗಳಲ್ಲಿ ಒಂದೇ ಭಾವವನ್ನ ಹೊಂದಿರುವಂಥವನು. ಸಮಃ ಅಂತ ಇದೆ ನೋಡಿ. ಸಮ ಅಂತ ಹೇಳ್ತಾ ಇರುವಂತದ್ದು ಸಮಬದ್ಧನಾಗಿರುವಂಥವನು, ಸಮತ್ವ ಹೊಂದಿರುವಂಥವನು. ಸಂಘ ವಿವರ್ಜಿತ. ಸಂಘ ವಿವರ್ಜಿತ ಅಂತಂದ್ರೆ ಇಲ್ಲಿ
ಸಕಲ ಸಹವಾಸಗಳಿಂದ ಮುಕ್ತನಾಗಿರುವಂತವನು ಅಥವಾ ನಿರ್ಲಿಪ್ತನಾಗಿರುವಂತವನು, ಯಾವುದಕ್ಕೆ ಅಂಟಿಕೊಳ್ಳದೆ ಇರುವಂತವನು, ಅವನಿಗೆ ಸಂಘ ವಿವರ್ಜಿತ ಅಂತ ಕರೀತಾರೆ. ಸೊ ಹೀಗೆ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಶತ್ರು, ಮಿತ್ರ, ಮಾನ, ಅಪಮಾನ, ಶೀತ, ಉಷ್ಣ, ಸುಖ, ದುಃಖ ಯಾವ್ದಾದ್ರೂ ಬರ್ಲಿ ಅವನಿಗೆ, ಅಲ್ಲಿ ಅವನು ಸಮತ್ವ ಭಾವದಿಂದ ಇರ್ತಾನೆ, ಮತ್ತೆ ಯಾವ್ದಕ್ಕೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ಅಂತ ಈ ಲಿಪ್ತತೆಯಿಂದ ಮುಕ್ತನಾಗಿರುವಂತಹ ಭಕ್ತ ನನ್ಗೆ ಅತಿ ಪ್ರಿಯ ಅಂತ ಮತ್ತೆ ಮುಂದೆ ಹೇಳ್ತಾನೆ. ಸೊ ಇನ್ನೊಂದು ಶ್ಲೋಕ ಇದೆ ಇದರಲ್ಲಿ, 19ನೇ ಶ್ಲೋಕ. ಎರಡು ಕೂಡಿಸ್ಬಿಟ್ಟು ಒಂದು ಶ್ಲೋಕ ಆಗುತ್ತೆ, ಒಂದು ವಾಕ್ಯ ಒಂದು ಅರ್ಥ ಕೊಡುತ್ತೆ. ಅದನ್ನು ಕೂಡ ನೋಡ್ಕೊಂಡು ಮುಂದೆ ನಾವು ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 19ನೇ ಶ್ಲೋಕ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇದರ ಒಂದು ಉಚ್ಚಾರಣೆ, ತುಲ್ಯ ನಿಂದಾಸ್ತುತಿರ್ಮೌನಿ. ಇಲ್ಲಿ ಪದಗಳು 4 ಪದಗಳು ಬರುತ್ತೆ. ತುಲ್ಯ, ನಿಂದ, ಸ್ತುತಿಹಿ, ಮೌನಿ ಅಂತ ಹೇಳಿ. ನೀವು ತುಲ್ಯ ನಿಂದ ಸ್ತುತಿರ್ಮೌನಿ ಅಂತ ಹೇಳ್ಬೋದು. 2ನೇ ಲೈನಲ್ಲಿ ಸಂತುಷ್ಟೋ ಏನ ಕೇನಚಿತ್. ಇಲ್ಲಿ ಸಂತುಷ್ಟ ಅಂತ ಬರುತ್ತೆ. ಸಂತುಷ್ಟ, ನೀವು ಸಂತುಷ್ಟೋ ಏನ ಕೇನಚಿತ್, ಲಾಸ್ಟ್ಗೆ ವ್ಯಂಜನ ಇದೆ. ಅನಿಕೇತ ಸ್ಥಿರಮತೀಹಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇದು ಕೂಡ ನಿಮ್ಗೆ ಸರಳವಾಗಿರುವಂತದ್ದು ಉಚ್ಚಾರಣೆಗೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತುಲ್ಯ ನಿಂದಾಸ್ತು ತಿರ್ಮೌನಿ. ತುಲ್ಯ ನಿಂದಾಸ್ತುತಿ ಅಂದ್ರೆ ನಿಂದೆ, ನಿಂದೆಗೆ ಒಳಗಾಗುವಂಥದ್ದು. ತುಲ್ಯ ಅಂತ ಕರಿತಾ ಇರುವಂತದ್ದು ಸಮಾನ ಅಂತ ಹೇಳಿ. ಎಲ್ಲಿ ಸಮಾನತೆ ಇದೆ ಅವನಿಗೆ? ನಿಂದಾ ಮತ್ತೆ ಸ್ತುತಿಯಲ್ಲಿ ಅಂತ. ನಿಂದ ಅಂತಂದ್ರೆ ಏನು? ನಿಂದನೆಗೆ ಒಳಗಾಗುವಂಥದ್ದು, ನಿಂದೆ ಮಾಡುವಂಥದ್ದು. ಯಾರಾದ್ರೂ ನಿಂದೆ ಮಾಡಿದ್ರೆ ಅಥವಾ ಅವನನ್ನ ತುಂಬಾ ಹೊಗಳಿದ್ರೆ, ಸೊ ನಿಂದನೆ ಮಾಡ್ಲಿ ಸ್ತುತಿನೇ ಮಾಡ್ಲಿ, ಸೊ ಅವನು ಸಮನಾಗಿರ್ತಾನೆ. ಮತ್ತೆ ಮೌನಿ, ಮೌನಿ ಅಂದ್ರೆ ಮನನಶೀಲನಾಗಿರುವಂತವನು, ಶಾಂತ ಸ್ವಭಾವದವನು ಅಂತ ಕರೀತಾರೆ. ಶಾಂತ ಸ್ವಭಾವದವನಾಗಿರ್ತಾನೆ. ಸಂತುಷ್ಟೋ ಏನ ಕೇನಚಿತ್. ಸಂತುಷ್ಟ ಏನಕ್ಕೆ ಅಂದ್ರೆ ಬಂದಿರುವುದ್ರಲ್ಲಿ ಸಂತುಷ್ಟ, ಏನಿದೆಯೋ ಅದರಲ್ಲಿ ಅವನು ಸಂತೃಪ್ತನಾಗಿರುವಂಥವನು. ಅನಿಕೇತ ಸ್ಥಿರಮತೀಹಿ. ಅನಿಕೇತ ಅಂದ್ರೆ ಗ್ರಹದಲ್ಲಿ ಆಸಕ್ತಿ ಇರುವಂಥವನು. ಅನಿಕೇತ ಅಂತಂದ್ರೆ ಸ್ಥಿರಮತಿಹಿ. ಇಲ್ಲಿ ಅನಿಕೇತ ಯಾಕೆ ಹೇಳ್ತಾರೆ ಅಂತಂದ್ರೆ ಯಾರಿಗೆ ಒಂದು ವಾಸಸ್ಥಾನ ಇರೋದಿಲ್ವೋ ಅವರಿಗೆ ಅನಿಕೇತ ಅಂತ ಕರೀತಾರೆ. ಸೊ ಹಾಗಾಗಿ ಅವನಿಗೆ ಗ್ರಹದಲ್ಲಿ ಆಸಕ್ತಿನೇ ಇರೋದಿಲ್ಲ ಅಂತ. ಮತ್ತೆ ಸ್ಥಿರಮತಿಹಿ. ಸ್ಥಿರಮತಿಹಿ ಅಂದ್ರೆ ಸ್ಥಿರ ಮತ್ತೆ ಮತಿ 2 ಪದ ಬರುತ್ತೆ ಇಲ್ಲಿ. ಮತಿಹಿ ಅಂತಂದ್ರೆ ಇಲ್ಲಿ ಚಿತ್ತ ಅಥವಾ ನಿರ್ಧಾರ ಅಂತ ಕರೀತಾರೆ. ಅಂದ್ರೆ ಸ್ಥಿರಮತಿ ದೃಢವಾದ ಒಂದು ನಿರ್ಧಾರ ಹೊಂದಿರುವಂಥವನು ಅಥವಾ ಸ್ಥಿರ ಚಿತ್ತ ಹೊಂದಿರುವಂಥವನಿಗೆ ಸ್ಥಿರಮತಿಹಿ ಅಂತ ಕರೀತಾರೆ. ಭಕ್ತಿಮಾನಃ ಅಂತ ಯಾಕೆ ಹೇಳ್ತಾರೋ ಅಂತಂದ್ರೆ ಭಕ್ತಿಮಾನ್ ಅಂದ್ರೆ ಭಕ್ತಿ ಭಾವದಿಂದಿರುವವನಿಗೆ ಭಕ್ತಿಮಾನ್ ಅಂತ ಕರೀತಾರೆ. ಶಕ್ತಿವಾನ್, ಬುದ್ಧಿವಾನ್ ಅಂತ ಕರೀತಾರಲ್ಲ, ಹಾಗೆ ಭಕ್ತಿಮಾನ್. ಹೀಗೆ ಭಕ್ತಿ ಭಾವದಿಂದ ಯಾರು ಇರ್ತಾರೋ ಅವನಿಗೆ ಭಕ್ತಿಮಾನ್ ಅಂತ ಕರೀತಾರೆ. ಸೊ ಅಂತ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಸೊ ಅಂತವನು ನನಗೆ ತುಂಬಾ ಪ್ರಿಯ ಅಂತ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ನಿಂದೆ ಸ್ತುತಿಯಲ್ಲಿ ಸಮನಾಗಿರುವಂತವನು, ಶಾಂತನಾಗಿರುವಂತವನು, ಯಾವ್ದ್ರಿಂದಲೂ ಕೂಡ ಏನೇ ಆದ್ರೂ ತೃಪ್ತನಾಗಿರುವಂತವನು, ಸಂತುಷ್ಟ ಸ್ಥಿತಿಯಲ್ಲಿರುವಂತವನು, ಗ್ರಹದಲ್ಲಿ ಆಸಕ್ತಿ ಇಲ್ಲದೆ ಇರುವಂತವನು, ಚಿತ್ತ ಸ್ಥಿರವಾಗಿರುವಂತವನು, ಅಂತ ಭಾವಪೂರ್ಣನಾದಂತಹ ಭಕ್ತ ನನಗೆ ಅತಿಯಾಗಿ ಪ್ರಿಯನಾಗ್ತಾನೆ ಅಂತ ಈ 2 ಶ್ಲೋಕದಲ್ಲಿ ಹೇಳ್ತಾರೆ. ಮಾತಾಜಿ ಇಂದು 3 ಜನರಿಗೆ ಹೇಳಿಸಿದ್ದನ ಒಂದು ಶ್ಲೋಕ, ಆಮೇಲೆ ಆಯ್ತು. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಶ್ಲೋಕ 18. ಸಮ ಶತ್ರೌ ಚ ಮಿತ್ರೇ ಚ ತಥಾ ಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿವರ್ಜಿತಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹೇಳಿ ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ ಹೇಳ್ತೀನಿ. ಹೇಳಿ. ಶ್ಲೋಕ 18. ಸಮ ಶತ್ರೋ ಚ ಮಿತ್ರೇ ಚ ತಥಾ ಮಾನಪಮಾನಯೋ ಶೀತೋಷ್ಣ ಸುಖ ದುಃಖೇಶು
ಸಮಃ ಸಂಗ ವಿವರ್ಜಿತಃ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಶ್ಲೋಕ 18 ಸಮಸತ್ರೋ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಎರಡನೇ ಶ್ಲೋಕ ಮಾತಾಜಿ. ಗೀತಾ ಎಂ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಹರಿಣಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ತುಲ್ಯ ನಿಂದ ಹರೇ ಕೃಷ್ಣ ಮಾತಾಜಿ. ಬೇರೆದಲ್ವಾ, ಇದೇನಾ? ಇದೆ ಮಾತಾಜಿ, ಇದೆ. ಓಕೆ ಓಕೆ ತುಲ್ಯ ನಿಂದ ಚೇಂಜ್ ಮಾಡಿದ್ದೀನಿ. ಓಕೆ ಮಾತಾಜಿ. ಸಂತುಷ್ಟೋ ಯೇನ ಕೇನಚಿತ್ ಅನಿಖೇತಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19 ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತು, 3 ಜನ ಆದ್ರಲ್ಲ ಮಾತಾಜಿ, ನೀವ್ ಹರೇ ಹೇಳಿಲ್ವಾ? ಕೃಷ್ಣ ಆಗಿದೆ ಮಾತಾಜಿ. ಓಕೆ, ಸೊ ಈ ಒಂದು 12ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 20ನೇ ಶ್ಲೋಕ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಇದರ ಒಂದು ಉಚ್ಚಾರಣೆ, ಏತು ಧರ್ಮಾಮೃತಂ ಇದಂ. ಇಲ್ಲಿ ಧರ್ಮ್ಯಾಮೃತಂ ಅಂತ ಇದೆಯಲ್ಲ, ಅದು ಧರ್ಮಾಮೃತಂ ಅಂತ ಹೇಳಿ ನೀವು ಇದನ್ ಮಾಡ್ಕೊಳ್ಳಿ. ಧರ್ಮಾಮೃತಂ ಇದಂ. ಏತು ಧರ್ಮಾಮೃತಂ ಇದಂ. ಧರ್ಮಾಮೃತಂ ಇದಂ ಅನ್ನು ಬಿಡಿಸಿದಾಗ ಧರ್ಮ ಅಮೃತಂ ಇದಂ ಅಂತ ಹೇಳಿ 3 ಪದಗಳಾಗುತ್ತೆ. ಧರ್ಮಾಮೃತಂ ಒಂದು ಪದ ಮಾಡಿ, ಇದಂ ಅಂತ ಹೇಳಿ 2ನೇ ಪದ ಮಾಡಿ. ಧರ್ಮಾಮೃತಂ ಇದಂ ಯಥೋಕ್ತಂ. ಇಲ್ಲಿ ಯಥಾ ಉಕ್ತಂ ಅಂತ ಕೂಡಿ ಯಥೋಕ್ತಂ ಆಗುತ್ತೆ, ಕೂಡಿ ಹೇಳಿ. ಪರ್ಯುಪಾಸತೆ ಶ್ರದ್ಧಾನ ಶ್ರದ್ಧಾನ ಮತ್ಪರಮಾಃ. ಮತ್ ಅಲ್ಲಿ ವ್ಯಂಜನ ಇದೆ ತವಕ್ಕೆ. ಮತ್ಪರಮಾಃ ತವಕ್ಕೆ ಪವತ್ ಬಂದ ಹಾಗೆ ಹೇಳ್ಬೇಕು. ಮತ್ಪರಮಾಃ. ಮತ ಪರಮಾಃ ಅಂದ್ರೆ ತಪ್ಪಾಗುತ್ತೆ. ಮತ ಅನ್ನಂಗಿಲ್ಲ. ಮತ್ಪರಮಾಃ. ಮಾಹಾ ಇಲ್ಲಿ ನೋಡಿ, ಮಕ್ಕೆ ಆ ಸ್ವರ ಕೂಡಿದೆ, ಅದರಿಂದ ವಿಸರ್ಗ ಕೂಡ ಆ ಉಚ್ಚಾರಣೆಯಿಂದ ಎಂಡ್ ಆಗುತ್ತೆ ಅಲ್ಲ. ಮಾಹಾ. ಮಾಹ ಅಲ್ಲ, ಮಾಹ ಅಂದ್ರೆ ತಪ್ಪಾಗುತ್ತೆ. ಪರಮಾಹ ಹಾ ಹೇಳ್ಬೇಕು. ಭಕ್ತಾಸ್ತೇತೀವ ಇದ ಬಿಡಿಸಿದಾಗ 4 ಪದಗಳಾಗುತ್ತೆ. ಭಕ್ತಾತೆ ಅತೀವ ಮೇ 3 ಪದಗಳಾಗುತ್ತೆ. ಭಕ್ತಾತೆ ಅತೀವ ಕೂಡಿ ಭಕ್ತಾಸ್ತೇತೀವ. ಅಲ್ಲಿ ಅವಗ್ರಹ ಕೂಡಿದೆ ನೋಡಿ. ಭಕ್ತಾತೆ ಅತೀವ ಹೇಳ್ಬೋದು ಅಥವಾ ಕೂಡಿ ಹೇಳ್ಬೋದು. ಭಕ್ತಾಸ್ತೇತೀವ ಮೇ ಪ್ರಿಯಾಹ. ಇದ್ರ ಒಂದು ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಏತು. ಏತು ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಏತು ಅಂತ ಹೇಳ್ತಾ ಇರೋ ಕಾರಣ, ತು ಅಂದ್ರೆ ಆದ್ರೆ, ಏ ಅಂದ್ರೆ ಯಾರು ಅಂತ. ಸೊ ಕೂಡಿ ಏನಾಗುತ್ತೆ, ಏತು ಅಂದ್ರೆ ಆದ್ರೆ ಯಾರು. ಧರ್ಮಾಮೃತಂ ಇದಂ. ಧರ್ಮ್ಯ ಅಮೃತಂ ಇದಂ ಬಿಡಿಸಿದಾಗ ಧರ್ಮ್ಯ ಅಂತ ಆಗತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ಒಮ್ಮೆನೆ ಧರ್ಮ್ಯ ಅಂತ ಕೊಟ್ಬಿಟ್ಟಿದ್ದಾರೆ. ಇವತ್ ಕೂಡಿ ಹೇಳುವಾಗ ಧರ್ಮಾಮೃತಂ ಅಂತ ಆಗುತ್ತೆ. ಬಿಡಿಸಿದಾಗ ಧರ್ಮ್ಯ ಅಮೃತಂ ಇದಂ. ಅಂದ್ರೆ ಈ ಒಂದು ಈ ಧಾರ್ಮಿಕ ಅಮೃತವಾದ ಭಕ್ತಿ ಮಾರ್ಗವನ್ನ ಅಂತ ಈ ತರ ಹೇಳ್ತಾ ಇರುವಂತದ್ದು. ಅಂದ್ರೆ ಧರ್ಮದ ಅಮೃತವನ್ನ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಧರ್ಮ ಅಂದ್ರೆ ಅಮೃತಕ್ಕೆ ಹೋಲಿಸಿದ್ದಾರೆ ಇಲ್ಲಿ. ಯಥೋಕ್ತಂ ಪರ್ಯುಪಾಸತೆ. ಇಲ್ಲಿ ಹೇಳಿದಂತೆ ಅಂದ್ರೆ ಈ ಒಂದು ಧರ್ಮದ ಅಮೃತದವನ್ನ ಭಕ್ತಿ ಮಾರ್ಗವನ್ನ ಹೇಗೆ ಹೇಳಿದಾರೋ ಹಾಗೇನೇ ಅನುಸರಿಸಿದರೆ. ಯಥೋಕ್ತಂ ಪರ್ಯುಪಾಸತೆ. ಧರ್ಮದ ಅಮೃತ ಹೇಗಿದೆಯೋ ಹಾಗೇನೆ ಅದನ್ನ ಅನುಸರಿಸಿದರೆ ಯಥೋಕ್ತಂ. ಅಲ್ಲಿ ಹೇಳಿದಂತೆ ಯಥಾ ಉಕ್ತಂ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೇಗೆ ಹೇಳಿದೆಯೋ ಹಾಗೇನೆ ಅದನ್ನ ಆಚರಿಸಿದ್ರೆ ಶ್ರದ್ಧಾನ ಮತ್ಪರಮಾಹ. ಶ್ರದ್ಧಾನ ಅಂದ್ರೆ
ಗಾಢವಾದ ಶ್ರದ್ಧೆಯಿಂದ ಅಂತ ಹೇಳ್ತಾರಂಥದ್ದು. ಶ್ರದ್ಧೆಯಿಂದ ಮತ್ ಪರಮಾಹ. ಮತ್ ಪರಮಾಹ ಅಂತ ಹೇಳ್ತಾ ಇರೋ ಕಾರಣ ನನ್ನನ್ನೇ, ಮತ್ ಅಂದ್ರೆ ನನ್ನನ್ನೇ ಏನಾಗಿಸ್ಕೊಳ್ಬೇಕು, ಪರಮಾಹ ಪರಮ ಗುರಿಯನ್ನಾಗಿ ಮಾಡಿಕೊಂಡು, ಭಕ್ತಾಸ್ತೇತೀವ, ಭಕ್ತಾಹ ಅಂದ್ರೆ ಆ ಭಕ್ತರು, ಅತೀವ ಮೇ ಪ್ರಿಯಾಹ ಅಂತ. ಸೊ ಯಾರು ಪರಮ ಗುರಿಯನ್ನಾಗಿ ಮಾಡ್ಕೊಂಡಂತ ಭಕ್ತರು ನನಗೆ ಅತ್ಯಂತ ಪ್ರಿಯರು ಅಂತ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಈ ಒಂದು ಶುದ್ಧ ಭಕ್ತಿ ಮಾರ್ಗವನ್ನ ಶ್ರದ್ಧೆಯಿಂದ ಮಾಡ್ತಾರೋ. ಹೇಗೆ ಶ್ರದ್ಧೆಯಿಂದ ಮಾಡುವಂಥದ್ದು? ಶ್ರದ್ಧೆ ಅಂದ್ರೆ ಏನು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ನನ್ನನ್ನೇ ಪರಮ ಗುರಿಯನ್ನಾಗಿ ಭಾವಿಸಿ ಆ ಮಾರ್ಗವನ್ನ ಅನುಸರಿಸುವಂಥವ್ರು, ಭಕ್ತಿಯ ಮಾರ್ಗವನ್ನ ಅನುಸರಿಸುವಂಥವ್ರು, ಅಂತ ಭಕ್ತರು ನನಗೆ ಅತ್ಯಂತ ಪ್ರಿಯರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. 4 ಜನರಿಗೆ ಹೇಳಿಸಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ, ರಾಜೇಶ್ವರಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 20. ಹರೇ ಏತು ಕೃಷ್ಣ. ಧರ್ಮ್ಯಾಮೃತಮಿದಂ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಸ್ವಲ್ಪ ನೆಟ್ವರ್ಕ್ ಸರಿಗಿರಲ್ ಕೂಡ ಇರಿ. ಓಕೆ. ಮಾತಾಜಿ ನಾನು ಹೇಳ ಕಾಂತಮಣಿ. ಹೇಳಿ ಮಾತಾಜಿ. ನಿಮ್ದಾದ್ಮೇಲೆ ಪ್ರಭುಜಿ ಹೇಳಿ. ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಃ ಭಕ್ತಾಸ್ತೇತಿವ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಃ ಅತೀವ ಮೇ ಪ್ರಿಯಃ. ಕ್ಲಿಯರ್ ಆಗಿ ಕೇಳಿಸ್ತಾ ಮಾತಾಜಿ? ಅಷ್ಟು ಕ್ಲಿಯರ್ ಇಲ್ಲ, ಸ್ವಲ್ಪ ಇದೆ ಪ್ರಭುಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹೇಳ್ಬೇಕಾ? ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ಬೇಗ ಹೇಳಿ ಎಲ್ರು. ಶ್ಲೋಕ 20. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ನೋಡ್ರಿ ಇದಾರೆ ಅನ್ಸುತ್ತೆ. ಕಾಂತಮಣಿ ಮಾತಾಜಿ ಹೇಳಿದ್ರ? ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಅವ್ರು ಹೇಳಿದ್ರಲ್ಲ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೆ ಹೇಗೆ ಮುಂದಿನ ಒಂದು ಅಧ್ಯಾಯಕ್ಕೆ ಹೋಗೋಣ ಅಥವಾ ಏನ್ ಹಿಂದಿನ ಅಧ್ಯಾಯ ರಿವಿಷನ್ ಮಾಡೋಣ? ಇನ್ನು ಅರ್ಧ ಗಂಟೆ ಇದೆ ಅಲ್ಲ ಮಾತಾಜಿ. ಹೋಗಿ ನಿಮ್ ಮನ್ಸು ಮಾತಾಜಿ. ಒಂದೊಳ್ಳೆ ರಿವಿಷನ್ ಮಾಡ್ಬೇಕಿತ್ತು ಅಂದ್ರೆ ಕೆಲವೊಬ್ರು ಕ್ವಶನ್ ಆನ್ಸರ್ ಇದ್ರೆ ಯಾವತ್ ಸ್ವಲ್ಪ ಟೈಮ್ ಇದ್ರೆ ಹೇಳಿಬಿಟ್ಟು. ಓಕೆ. ಸೊ ನಿಮ್ದು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ನಾವು ಮತ್ತೆ ಮೊದ್ಲಿಂದ ಪ್ರಾರಂಭ ಮಾಡೋಣ 12ನೇ ಅಧ್ಯಾಯ. ಯಾಕಂದ್ರೆ ತುಂಬಾ ದಿನ ಆಯ್ತು ನಿಮ್ಮ ಪ್ರಶ್ನೆಗಳನ್ನ ತಗೊಂಡಿಲ್ಲ.
ಅನ್ಸುತ್ತೆ. ಸೊ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳ್ಬೋದು. ಇರ್ಲಿಲ್ಲ ಅಂದ್ರೆ ನೀವು ಹೇಗೆ 13ನೇ ಅಧ್ಯಾಯ ಪ್ರಾರಂಭ ಮಾಡು ಅಂದ್ರೆ ನಾನು ಈಗಲೇ ಪ್ರಾರಂಭ ಮಾಡ್ತೇನೆ, ಇಲ್ಲ ರಿವಿಷನ್ ಮಾಡು ಅಂದ್ರೆ ರಿವಿಷನ್ ಮಾಡ್ತೇನೆ. ಅದೇನು ಇದು ಮಂತಲ್ಲಿ ಮುಗಿಸ್ಬೇಕಂತ ಏನ್ ಹೇಳಿಲ್ಲಲ್ಲ ಮಾತಾಜಿ? ಇಲ್ಲ ಮಾತಾಜಿ, ಇಲ್ಲ ಅಲ್ಲ. ಏನು ಯಾವ್ದು ಟೈಮಿಂಗ್ ಇದು ಇಲ್ಲ ಮಾತಾಜಿ. ಮಾತಾಜಿಗಳು ಹೇಳ್ರಿ ಮಾತಾಜಿ, ಎಲ್ರು ಏನ್ ಕ್ವಶನ್ Hand raise ಮಾಡಿ. ಹೇಳಿದ್ರೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ 13ನೇ ಅಧ್ಯಾಯನ ಸ್ಟಾರ್ಟ್ ಮಾಡಿ ಮಾತಾಜಿ, ಯಾವಾಗನ ಫ್ರೀ ಇದ್ದಾಗ ಬೇಕಾದ್ರೆ ರಿವಿಷನ್ ಮಾಡ್ಕೋಬಹುದು. ಹೌದು, 13ನೇ ಅಧ್ಯಾಯ ಸ್ಟಾರ್ಟ್ ಮಾಡಿ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಏನ್ ಡೌಟ್ಸ್ ಇಲ್ಲಲ್ಲ ನಿಮ್ಗೆ? ಹಿಂದಿನ ಅಧ್ಯಾಯದ ಏನಾದ್ರು ಓದ್ಕೊಂಡ್ರೆ ಡೌಟ್ ಬರುತ್ತೆ. ಡೌಟ್ಸ್ ಗಳು ಕ್ಲಿಯರ್ ಮಾಡ್ಕೋಬೇಕು. ಅದು ಟೈಟ್ ಆಗ್ಬಿಟ್ಟಿದೆ, ಹಿಂದೆ ಕ್ಲಾಸು ಮುಂದೆ ಕ್ಲಾಸು ಶೆಡ್ಯೂಲ್ ಟೈಟ್ ಆಗ್ಬಿಟ್ಟಿದೆ. ಹಾಗೆ ಒಂದು ಫ್ಲೆಕ್ಸಿಬಿಲಿಟಿ ಅನ್ನೋದಿಲ್ಲ, ಏನಾದ್ರು ಹೌದಪ್ಪ ಆಮೇಲೆ ತಗೊಳ್ಬಹುದು ಕ್ವೆಶನ್ ಅನ್ನೋ ಆತರ. ಅದಕ್ಕೆ ನಿಮ್ಗೆ ಈಗ ಇವತ್ತು ಆಪ್ಷನ್ ಕೊಡ್ತಾ ಇರೋದು. ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಓಕೆ, ಮುಂದಿನ ನಿಮ್ಮ ಒಂದು ಹೇಳಿಕೆ ಮೇರೆಗೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13. ಅಥ ತ್ರಯೋದಶೋऽಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 1ನೇ ಶ್ಲೋಕ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹರೇ ಕೃಷ್ಣ. ಈ ಒಂದು ಅಧ್ಯಾಯದ ಹೆಸರು 13. ಇದರ ಒಂದು ಅಧ್ಯಾಯದ ಹೆಸರೇನು ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಲ್ಲಿ ಪ್ರಕೃತಿ, ಪುರುಷ ಮತ್ತೆ ಅದರ ಪ್ರಜ್ಞೆಯ ಕುರಿತಾಗಿ ನಮ್ಗೆ ಈ ಒಂದು ಅಧ್ಯಾಯ ಹೇಳ್ಕೊಡುತ್ತೆ. ಒಟ್ಟಾರೆ ಇದರಲ್ಲಿ 35 ಶ್ಲೋಕಗಳಿದೆ. ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ, ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ವೇಟ್ ಮಾಡಿ. ಅವರು ನಿಮಿಷ ಅಂತ ಹೋಗಿದ್ದಾರೆ, ಮ್ಯೂಟ್ ಮಾಡ್ಕೊ. ಹಾ ಸರಿ ಮಾತಾಜಿ, ಸ್ವಲ್ಪ ವೇಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಹೇಳಿದ್ನಾ? ಓಕೆ. ಅರ್ಜುನ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 1ನೇ ಶ್ಲೋಕ. ಅರ್ಜುನ ಉವಾಚ
ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಇದು ಒಂದು ಉಚ್ಚಾರಣೆ. ಅರ್ಜುನ ಉವಾಚ ಪ್ರಕೃತಿಂ ಕಕೆ ಒಟ್ಟು ಸುಳಿದೆ. ಋಷಿರು ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವಚ. ಇದನ್ನ ಬಿಡಿಸಿದಾಗ ಕ್ಷೇತ್ರಜ್ಞಂ ಏವಚ ಅಂತ ಆಗತ್ತೆ. ಕ್ಷೇತ್ರಜ್ಞಂ ಏವ ಚ ಕೂಡಿ ಹೇಳ್ಬೋದು. ಕ್ಷೇತ್ರಜ್ಞ ಮೇವಚ ಅಥವಾ ಕ್ಷೇತ್ರಜ್ಞಂ ಏವಚ. ಏತದ್ ದ್ವೇದಿತುಂ ಇಚ್ಛಾಮಿ. ಇದನ್ನ ಬಿಡಿಸಿದಾಗ ಏತದ್ ದ್ವೇದಿತುಂ ಇಚ್ಛಾಮಿ ಅಂತ 3 ಪದಗಳಾಗತ್ತೆ. ಏತದ್ ದ್ವೇದಿತುಂ ಇಚ್ಛಾಮಿ. ವೇದಿತುಂ ಅಂತ ಕರೀತಾರೆ. ಏತದ್ ವೇದಿತುಂ ಇಚ್ಛಾಮಿ ಅಂತ ನೀವು ಕೂಡಿ ಹೇಳ್ಬೋದು. ಏತದ್ ವೇದಿತುಂ ಅಂತ 1 ಪದ ಮಾಡಿ, ಏತದ್ ವೇದಿತುಂ 1 ಪದ, ಇಚ್ಛಾಮಿ ಅದಕ್ಕೆ ಮ ಏನಿದೆಯಲ್ಲ ಮಧ್ಯದಲ್ಲಿ ಅದನ್ನ ಸ್ಪ್ಲಿಟ್ ಮಾಡ್ಬೋದು. ಮ ಹಿಂದಿನ ಪದಕ್ಕೆ ಹೋಗುತ್ತೆ, ಅದ್ರ ಇರುವಂತ ಸ್ವರ ಈ ಮುಂದಿನ ಪದಕ್ಕೆ ಹೋಗುತ್ತೆ. ಏತದ್ ವೇದಿತುಂ ಇಚ್ಛಾಮಿ 2 ಪದ ಮಾಡಿ. ಜ್ಞಾನಂ ಜ್ಞೇಯಂ ಚ ಕೇಶವ. ಸರಳವಾಗಿದೆ, ಎಲ್ರು ಕೂಡ ನೀವು ಹೇಳ್ಬೋದು. ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ ಅರ್ಜುನ ವಾಚ, ಅರ್ಜುನ ಹೇಳ್ತಾರೆ ಪ್ರಕೃತಿಂ. ಪ್ರಕೃತಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಭೌತಿಕ ಪ್ರಕೃತಿಯನ್ನ. ಪುರುಷಂ ಪುರುಷಂ ಅಂತಂದ್ರೆ ಇಲ್ಲಿ ಪುರುಷ ಪರಮಾತ್ಮ ಜೀವಾತ್ಮ ಕೂಡ ಪುರುಷ ಅಂತ ಕರೀತಾರೆ. ರೂಪದಲ್ಲಿರುವಂಥದ್ದು ಅಂದ್ರೆ ಆನಂದಿಸುವಂತ ಕರ್ತೃಗೆ ಹೇಳ್ತಾರೆ ಆಕ್ಚುಲಿ ಪುರುಷ ಅಂತ ಹೇಳಿ. ಯಾರು ಈ ಜೀವನ ಆನಂದಿಸ್ತಾರೋ ಅದಕ್ಕೆ ಹೇಳ್ತಾರೆ ಕರ್ತೃನೇ ಪುರುಷ ಅಂತ. ಆಮೇಲೆ ಚ ಮತ್ತು ಏವ ಕ್ಷೇತ್ರಂ ಅಂತ ಕರಿತಾ ಇರುವಂತದ್ದು. ಅಂದ್ರೆ ನಿಶ್ಚಯವಾಗಿ ಕ್ಷೇತ್ರಂ ಅಂದ್ರೆ ಈ ದೇಹವನ್ನ ಕ್ಷೇತ್ರ ಅಂತ ಕರಿತಾ ಇರುವಂತದ್ದು. ಕ್ಷೇತ್ರ ಇಲ್ಲಿ ಪ್ರಶ್ನೆ ಕೇಳ್ತಾನೆ, ನೀನ್ ಹೇಳಿದೆಯಲ್ಲ ಕ್ಷೇತ್ರ ದೇಹ ಏನು ಅಂತ ಕೇಳ್ತಾ ಇರುವಂತದ್ದು. ಕ್ಷೇತ್ರಂ ಅದು ಕೂತ್ರೆ ಮುಂದೆ ಬರುತ್ತೆ. ಕ್ಷೇತ್ರಂ ಮತ್ತೆ ಕ್ಷೇತ್ರಜ್ಞಮೇವಚ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನ ತಿಳಿದವನು, ಕ್ಷೇತ್ರಜ್ಞನು. ಏತದ್ ವೇದಿತುಂ ಇಚ್ಛಾಮಿ. ಇವುಗಳನ್ನ ತಿಳಿದುಕೊಳ್ಳಲು ಬಯಸ್ತೇನೆ ಅಂತ ಹೇಳ್ತಾನೆ. ಏತದ್ ಅಂದ್ರೆ ಇವುಗಳನ್ನ, ವೇದಿತುಂ ಅಂದ್ರೆ ತಿಳ್ಕೊಳ್ಳಿಕ್ಕೆ, ಇಚ್ಛಾಮಿ ಬಯಸ್ತೇನೆ. ಜ್ಞಾನಂ ಜ್ಞೇಯಂ ಚ ಕೇಶವ. ಮತ್ತೆ ಅದ್ರ ಜೊತೆಗೆ ಜ್ಞಾನಂ ಅಂದ್ರೆ ಜ್ಞಾನ, ಜ್ಞೇಯಂ ಅಂದ್ರೆ ತಿಳಿಯಬೇಕಾದಂತ ವಿಷಯ. ಅದಕ್ಕೆ ಜ್ಞೇಯಂ ಅಂತ ಕರೀತಾರೆ. ಅಂದ್ರೆ ಜ್ಞಾನದ ಒಂದು ಗುರಿಗೆ ಜ್ಞೇಯಂ ಅಂತ ಕರೀತಾರೆ. ಸೊ ಇವುಗಳನ್ನ ತಿಳಿಲಿಕ್ಕೆ ಬಯಸ್ತೇನೆ ಕೇಶವ, ಕೃಷ್ಣ ಅಂತ ಹೇಳಿ ಕರಿತಾ ಇರುವಂತದ್ದು ಅರ್ಜುನನಿಗೆ. ಸೊ ಒಟ್ಟಾರೆ ಇದೇನ್ ಅರ್ಥ ಕೊಡುತ್ತಂದ್ರೆ ಓ ಕೇಶವ, ಪ್ರಕೃತಿ ಯಾವುದು, ಪುರುಷ, ಈ ಒಂದು ದೇಹ ಎಂಬಂತ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಇವೆಲ್ಲವುಗಳ ಒಂದು ನಿಜ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ನಾನ್ ಬಯಸ್ತೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಶ್ಲೋಕ ಇದೆ. ಭಗವಂತ ಮತ್ತೆ ಇದಕ್ಕೆ ಉತ್ತರ ಕೊಡ್ತಾರೆ. ಸೊ ಅದನ್ನು ಕೂಡ ಏನು ಅಂತ ನೋಡೋಣ. ಶ್ರೀ ಭಗವಾನುವಾಚ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 2ನೇ ಶ್ಲೋಕ. ಶ್ರೀ ಭಗವಾನುವಾಚ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ. ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದರ ಒಂದು ಉಚ್ಚಾರಣೆ. ಶ್ರೀ ಭಗವಾನುವಾಚ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ. ಇದನ್ನ ಬಿಡಿಸಿದಾಗ ಕ್ಷೇತ್ರಂ ಇತಿ ಅಭಿಧೀಯತೆ ಅಂತ 2 ಪದಗಳಾಗುತ್ತೆ. ಕ್ಷೇತ್ರಂ ಇತಿ ಅಭಿಧೀಯತೆ. ನೀವು ಕೂಡಿನೂ ಹೇಳ್ಬೋದು. ಕ್ಷೇತ್ರಂ ಕೂಡಿನೂ ಹೇಳ್ಬೋದು ಅಥವಾ ಬಿಡಿಸಿ ಹೇಳ್ಬೋದು. ಕ್ಷೇತ್ರಂ ಇತಿ ಅಭಿಧೀಯತೆ, ಕ್ಷೇತ್ರಮಿತ್ಯಭಿಧೀಯತೆ ಕೂಡಿ ಹೇಳ್ಬೋದು. ಬಟ್ ಬೆಟರ್ ಬಿಡಿಸಿ ಹೇಳಿದ್ರೆ, ಯಾಕಂದ್ರೆ ಇಲ್ಲಿ ರಾಗ ಕೂಡುತ್ತೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ. ಇಲ್ಲಿ ರಾಗ ಕೂಡೋದಿಲ್ವೋ ಅವಾಗ ನೀವು ಕೂಡಿ ಹೇಳ್ಬೋದು. ಬಿಡಿಸಿ ಹೇಳಿದ್ರೆ ರಾಗ ಕೂಡುತ್ತೆ ಅಂದ್ರೆ ಬಿಡಿಸಿನೇ ಹೇಳ್ಬೋದು. ಕ್ಷೇತ್ರಂ ಇತಿ ಅಭಿಧೀಯತೆ, ಅಲ್ಲಿ ಹಾಕ್ಬೇಕು, ಮಧ್ಯೆ ಸೇರಿಸ್ಬೇಕು, ನೆನಪಿರ್ಲಿ. ಕ್ಷೇತ್ರಂ ಇತಿ ಅಭಿಧೀಯತೆ. ಏತದ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ತತ್ವಿದಃ ಅಂತ ಕರೀತಾರೆ, ಕೂಡಿ ತದ್ವಿದಃ ಅಂತ ಆಗುತ್ತೆ. ಸೊ ಇದ್ರ ಒಂದು ಅರ್ಥ ಏನು ಅಂತಂದ್ರೆ, ಶ್ರೀ ಭಗವಾನ್ ವಾಚ, ಭಗವಂತ ಹೇಳ್ತಾರೆ, ಇದಂ ಶರೀರಂ ಕೌಂತೇಯ. ಕೌಂತೇಯ, ಓ ಕುಂತಿ ಪುತ್ರ, ಈ ದೇಹವನ್ನು, ಇದಂ ಶರೀರಂ ಕೌಂತೇಯ, ಈ ಒಂದು ದೇಹವನ್ನು ಕ್ಷೇತ್ರಂ ಇತಿ ಅಭಿಧೀಯತೆ, ಕ್ಷೇತ್ರ ಎಂದು ಕರೀತಾರೆ. ಇಲ್ಲಿ ಮೇಲೆ ಇದೆ ಶರೀರಂಗೆ ಶರೀರಂಗೆ
ಕ್ಷೇತ್ರಂ ಇತಿ ಅಭಿಧೀಯತೆ. ಅಂದ್ರೆ ಕ್ಷೇತ್ರ ಎಂದು, ಇತಿ ಅಂದ್ರೆ ಕ್ಷೇತ್ರ ಎಂದು ಅಂತ, ಅಭಿಧೀಯತೆ ಅಂದ್ರೆ ಕರೀತಾರೆ, ಶರೀರ ಅಂತ ಕರೀತಾರೆ. ಏತದ್ ಯೋ ವೇತ್ತಿ ತಂ ಪ್ರಾಹುಹು. ಏತದ್ ಯೋ ವೇತ್ತಿ ಅಂದ್ರೆ ಈ ದೇಹವನ್ನ ಯಾರು ತಿಳಿತಿರ್ತಾರೋ, ಏತದ್ ಅಂತಂದ್ರೆ ಹೇಳ್ತಾರೆ ಇದನ್ನ ಅಂತ ಹೇಳ್ತಾ ಇರೋದು ಯಾಕೆ, ಮೇಲೆ ಶರೀರಂ ಅಂತ ಇದೆಯಲ್ಲ ಅದಕ್ಕಾಗಿ ಏತದ್ ಅಂತ ಹೇಳ್ತಾ ಇರುವಂತದ್ದು. ಇದನ್ನ ಅಂದ್ರೆ ಈ ಶರೀರವನ್ನ ಯೋ ವೇತ್ತಿ, ಯೋ ಅಂದ್ರೆ ಯಹ ಯಾರು, ವೇತ್ತಿ ಅಂದ್ರೆ ತಿಳಿದಿರುವವರಿಗೆ ವೇತ್ತಿ ಅಂತ ಹೇಳ್ತಾರೆ. ತಿಳಿದಿರುತ್ತಾರೋ ತಂ ಪ್ರಾಹುಹು ಅಂದ್ರೆ ಏನಂತ ಕರೀತಾರೆ, ಕ್ಷೇತ್ರಜ್ಞ ಎಂದು ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ತಂ ಪ್ರಾಹುಹು ಕ್ಷೇತ್ರಜ್ಞ ಅಂತ ಬರುತ್ತೆ ಅಲ್ಲಿ ಮುಂದೆ. ತಂ ಪ್ರಾಹುಹು ಕ್ಷೇತ್ರಜ್ಞ ಮುಂದಿನ ಪದ ಕೂಡುತ್ತೆ ಅಲ್ಲಿ. ಕ್ಷೇತ್ರಜ್ಞ ಎಂದು ಕರೀತಾರೆ ಅಂತ ಹೇಳ್ತಾರೆ. ಇತಿ ತದ್ವಿದಃ, ಇದನ್ನ ತಿಳಿದವರಿಂದ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ದೇಹವನ್ನ ತಿಳಿದವರಿಂದ ಕ್ಷೇತ್ರಜ್ಞ ಅಂತ ಕರೀತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಓ ಅರ್ಜುನ, ಈ ದೇಹವೇ ಕ್ಷೇತ್ರ ಎಂದು ಕರೀತಾರೆ, ಮತ್ತೆ ಈ ದೇಹವನ್ನ ತಿಳಿದಿರುವಂತಹ ವ್ಯಕ್ತಿಯನ್ನ ಕ್ಷೇತ್ರಜ್ಞ ಎಂದು ಜ್ಞಾನಿಗಳು ಹೇಳ್ತಾರೆ. ಇತಿ ತದ್ವಿಧ ಅಂತ ಹೇಳಕ್ ಕಾರಣಗಳನ್ನ ಗೊತ್ತಾ, ತಿಳಿದವರು ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಎಂದು ಜ್ಞಾನಿಗಳು ಹೇಳುತ್ತಾರೆ. ಹರೇ ಕೃಷ್ಣ. 1ನೇ ಶ್ಲೋಕ ಹೇಳ್ಸಿ ಮಾತಾಜಿ 3 ಜನರಿಗೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವಿನಿ ಮಾತಾಜಿ ಹೇಳಿ. ಅವ್ರು ಹೇಳಿ, ನಿಮ್ದಾದ್ಮೇಲೆ ಅವ್ರು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇದು ಪ್ರಾಹುಹು ಹಕ್ಕೆ ಊ ಸ್ವರ ಕೂಡಿದೆಯಲ್ಲ ಮಾತಾಜಿ, ಹಾಗಾಗಿ ವಿಸರ್ಗ ಕೂಡ ಊ ಆಗುತ್ತೆ. ಪ್ರಾಹುಹು. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ, 3 ಜನ ಹೇಳಿಲ್ಲಲ್ಲ ಮಾತಾಜಿ, ಇದನ್ನ ಇನ್ನೊಬ್ರಿಗೆ ಹೇಳ್ಸಿದನ. ಹೇಳಿದ್ರಲ್ಲ ಮಾತಾಜಿ. ಇಲ್ಲ, ನಾನು ಶ್ಲೋಕ ಚೆಕ್ ಮಾಡಿದ್ನಲ್ಲ ಈಗ. 4 ಜನ ಹೇಳಿದ್ರಲ್ಲ ಮಾತಾಜಿ. ಅದು ಹಿಂದಿಂದ ಒಂದ್ ಶ್ಲೋಕ ಹೇಳಿದ್ರು ಅವರು, ಇನ್ನೊಬ್ರಿಗೆ ಇದನ್ನ ಹೇಳ್ಸಿ. ಹಿಂದಿಂದು ಇಬ್ಬರನ್ನೇ ಹೇಳ್ಸಿದ್ದು ಮಾತಾಜಿ, ಇವಾಗ್ಲೂ ಇಬ್ಬರನ್ನೇ ಹೇಳ್ಸಿದ್ದು. ಹೌದಾ? ಒಂದು ಒಬ್ರವ್ರು ಹೇಳಿ ಅಂದ್ರೆ, ಇದೊಂದು ಹೇಳಿ ಯಾರಾದ್ರು. ಒಬ್ರಿಗೆ ಯಾರು ಹೇಳಿದಾರ ಅವರೆಲ್ಲ ಹೇಳಿಲ್ಲ. ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಇಲ್ಲ, ಒಬ್ರೇ ಹೇಳಿ. ಇಬ್ರು ಯಾರಾದ್ರು ಹೇಳಿ. ನಾ ಹೇಳ ಮಾತಾಜಿ. ನೆಕ್ಸ್ಟ್ ಯಾರಿಗಿದೆ ಅವ್ರದ್ದು ಹೇಳಿ, ಒಬ್ರು ಹೇಳಿ. ಅಮ್ಮ ಹೇಳಿದ್ದಾರೆ ಮಾತಾಜಿ. ಮಂಜುಳ ಹೇಳ ಮಾತಾಜಿ. ಹೇಳಿ ಮಾತಾಜಿ, ಬೇಗ ಹೇಳಿ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು, ನೆಕ್ಸ್ಟ್ ಹೇಳ್ಸಿ. ಮತ್ತೆ ಒಬ್ರು ಯಾರಿಗಾದ್ರು ಹೆಸರು ನೀವೇ ಕೂಗ್ಬಿಡಿ. ಅವ್ರು ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ
ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 3ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ಯತ್ತಜ್ಞಾನಂ ಮತಂ ಮಮ. ಇದರೊಂದು ಉಚ್ಚಾರಣೆ. ಕ್ಷೇತ್ರಜ್ಞಂ ಚಾಪಿ ಅಂದ್ರೆ ಅಲ್ಲಿ ಚ ಅಪಿ ಅಂತ ಕೂಡಿ ಚಾಪಿ ಆಗುತ್ತೆ. ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ. ಇದನ್ನ ಬಿಡಿಸಿದಾಗ ಕ್ಷೇತ್ರ ಕ್ಷೇತ್ರಜ್ಞಯೋಹೋ ಜ್ಞಾನಂ ಅಂತ 3 ಪದಗಳಾಗತ್ತೆ. ಸೊ ನೀವು ಹಾಗೆ ಹೇಳ್ಬೋದು. ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞಾನಂ. ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞಾನಂ. ಯೋಹ್ ಅಲ್ಲಿ ಸ್ವಲ್ಪ ಹೆಸರು ಕೂಡಿಸಿ ಯೋ ಜ್ಞಾನಂ ಬಿಡಿಸುವಾಗ ಮಾತ್ರ ಯೋ ಜ್ಞಾನಂ. ಅಥವಾ ಕೂಡಿ ಹೇಳೋದಾದ್ರೆ ಅಲ್ಲಿ ಅರ್ಕಾವಳಿ ಯೂಸ್ ಮಾಡಿ. ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯೋರ್ ಜ್ಞಾನಂ. ಕೂಡಿ ಹೇಳುವಾಗ ಯೋರ್ ಜ್ಞಾನಂ. ಕ್ಷೇತ್ರ ಕ್ಷೇತ್ರಜ್ಞ ಯೋರ್ ಜ್ಞಾನಂ ಯತ್ತದ್ ಜ್ಞಾನಂ. ಇಲ್ಲಿ ಯತ್ತತ್ ಅಂತ ಬರುತ್ತೆ. ಯತ್ತಜ್ ಅಂತ ಇದೆ ಅಲ್ಲಿ. ಯತ್ತದ್ ಜ್ಞಾನಂ ಮತಂ ಮಮ. ಇದನ್ನೊಂದು ಅರ್ಥವನ್ನ ತಿಳ್ಕೊಳ್ಳೋಣ. ಇದು ಯಾವುದು? ಕ್ಷೇತ್ರಜ್ಞಂ ತದ್ವಿಧಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಕ್ಷೇತ್ರಜ್ಞಂ ತದ್ವಿಧಿ ಚಾಪಿ ಮಾಂ ವಿಧಿ ಅಂತ ಹೇಳಿ ಇಲ್ಲಿ ಕರೀತಾರೆ. ಕಾರಣ ಈ ಜೀವವನ್ನ ಕ್ಷೇತ್ರಜ್ಞನೆಂದು ತಿಳಿದುಕೋ ಅಂತ ಇಲ್ಲಿ ಹೇಳ್ತಾರೆ. ಅಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸೊ ಇದ್ರ ನಾನು ಅಲ್ಲಿರೋ ಪ್ರಕಾರ ಹೇಳ್ತೇನೆ. ನಿಮ್ಗೆ ಮತ್ತೆ ಅನುವಾದ ಅಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ನೋಡಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಸೊ ಜೀವವನ್ನ ಕ್ಷೇತ್ರಜ್ಞನೆಂದು ತಿಳಿದುಕೋ ಅಂತ ಅಲ್ಲಿ ಹೇಳ್ತಾರೆ. ತದ್ವಿದ್ಯೆ ಅಂತ ಈಗಾಗಲೇ ಹೇಳಿರುವಂತದ್ದು. ಕಾರಣ ವಿದ್ಯೆ ಅಂದ್ರೆ ತಿಳಿದುಕೋ ಅಂತ. ಕ್ಷೇತ್ರಜ್ಞವನ್ನ ಯಾವುದು ಜೀವವನ್ನ ಕ್ಷೇತ್ರಜ್ಞೆಂದು ತಿಳಿದುಕೋ. ಚ ಅಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸೊ ಎಲ್ಲಾ ದೇಹಗಳಲ್ಲಿರುವ ಪರಮಾತ್ಮನಾದ ನನ್ನನ್ನ ಕ್ಷೇತ್ರಜ್ಞನೆಂದು ತಿಳಿದುಕೋ ಅಂತ ಹೇಳಿ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು 2 ಕ್ಷೇತ್ರಜ್ಞರಿದ್ದಾರೆ ಅಂತ ಅರ್ಥ ಆಗುತ್ತೆ. ಒಂದು ಕ್ಷೇತ್ರಜ್ಞಂ ತದ್ವಿಧಿ ಅಂತ ಕರೀತಾ ಇರುವಂತದ್ದು ಜೀವವನ್ನ ಕ್ಷೇತ್ರಜ್ಞದಿಂದ ತಿಳಿದುಕೋ. ಚ ಅಪಿ ಮಾಂ ಅಂತ ಹೇಳ್ತಾ ಇರುವಂತದ್ದು ಕಾರಣ ದೇಹಗಳಲ್ಲಿ ಇರುವಂತಹ ಪರಮಾತ್ಮನಾದಂತ ನನ್ನನ್ನ ಚ ಮಾಂ ಅಂತ ಹೇಳ್ತಾ ಇರುವಂತ ನನ್ನನ್ನ ವಿಧಿ ತಿಳಿದುಕೋ. ಏನಂತ ತಿಳಿದುಕೊಳ್ಳುವಂಥದ್ದು? ಸರ್ವಕ್ಷೇತ್ರೇಷು ಎಲ್ಲಾ ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರಜ್ಞನೆಂದು ತಿಳಿದುಕೋ ಅಂತ. ಈಗ ಜೀವಿ ಒಂದು ದೇಹದಲ್ಲಿ ಮಾತ್ರ ಇರುತ್ತೆ, ಆದ್ರೆ ಭಗವಂತ ಎಲ್ಲಾರ ದೇಹದಲ್ಲಿ ಇರ್ತಾನೆ ಪರಮಾತ್ಮನಾಗಿ. ಅಂದ್ರೆ ಸರ್ವಕ್ಷೇತ್ರಜ್ಞ ಅಂತ ಹೇಳಿ ಅವನಿಗೆ ಕರೀತಾರೆ ಅಂತ ಹೇಳಿ. ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋರ್ ಜ್ಞಾನಂ. ಹೀಗೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ನಡುವಿನ ಭೇದ, ಒಂದು ಅಭೇದ ತತ್ವವನ್ನ ತಿಳಿದುಕೊಳ್ಳೋದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ತಜ್ಞಾನಂ ಮತಂ ಮಮ. ಅದೇ ನಿಜವಾದ ಜ್ಞಾನ ಅಂತ ನಾನು ಘೋಷಿಸ್ತೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದು ಅರ್ಥ ಏನ್ ಕೊಡುತ್ತಂದ್ರೆ ಜೀವಿಯನ್ನ ಕ್ಷೇತ್ರಜ್ಞ ಮತ್ತೆ ಎಲ್ಲಾ ದೇಹಗಳಲ್ಲಿರುವ ಪರಮಾತ್ಮನನ್ನು ಕೂಡ ಕ್ಷೇತ್ರಜ್ಞನೇ ಅಂತಾರೆ. ಆದ್ರೆ ಅವನಿಗೇನಂತ ಕರೀತಾರೆ? ಸರ್ವಕ್ಷೇತ್ರಜ್ಞ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ಸಂಬಂಧವನ್ನ ತಿಳಿಯುವುದೇ ನಿಜವಾದ ಜ್ಞಾನ. ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಇದ್ರ ನಡುವಿನ ಸಂಬಂಧ ಏನು ಅಂದ್ರೆ ಈ ಒಂದು ದೇಹ ಮತ್ತೆ ಜೀವಿ ಮತ್ತೆ ಅಥವಾ ದೇಹ ಮತ್ತೆ ಪರಮಾತ್ಮ, ದೇಹದಲ್ಲಿರುವಂತ ಪರಮಾತ್ಮ, ಇವುಗಳ ಸಂಬಂಧವನ್ನ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ಎತ್ತ ಜ್ಞಾನಂ ಮತಂ ಮಮ ಅಂತ ಹೇಳಿ ಇಲ್ಲಿ ಈ ದೇಹವನಾದ್ರ ಜ್ಞಾತ್ಮನ ಇದೆ, ನೀವು ಓದ್ಬೋದು ಅಲ್ಲಿ ಬುಕ್ದಲ್ಲಿ ಇರೋದು. ಸರಿ, ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ, ನಿರ್ಮಲಾ ಮಾತಾಜಿ,
ಪಾರ್ವತಮ್ಮ ಮಾತಾಜಿ, ರೇಖಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹೋಗ್ತೀನಿ ಮಾತಾಜಿ. ಶ್ಲೋಕ 3. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿರ್ಮಲಾ ಮಾತಾಜಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತದ್ ಜ್ಞಾನಂ ಮತಂ ಮಮ. ಹರೇ ಕೃಷ್ಣ ಮಾತಾಜಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತದ್ ಜ್ಞಾನಂ ಮತಂ ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಆದ್ರ ಮಾತಾಜಿ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕ ಪೂರ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 4ನೇ ಶ್ಲೋಕ. ತತ್ ಕ್ಷೇತ್ರಂ ಯಾದೃಕ್ ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ತತ್ ವ್ಯಂಜನ ಇದೆ. ತತ್ ಕ್ಷೇತ್ರಂ, ತತ ತಪ್ಪು, ತತ್ ಕ್ಷೇತ್ರಂ ಯಚ್ ಯಾದೃಕ್ ಚ ಅಂತ ಹೇಳಿ. ಇಲ್ಲಿ ಯತ್ ಯಾದೃಕ್ ಯದೃಕ್ ದಕ್ಕೆ ಮತ್ತೆ ಒಟ್ಟು ಸುಳಿದೆ, ದೃಕ್ ಕ ವ್ಯಂಜನ ಇದೆ, ಯಾದೃಕ್ ಚ ಯದ್ ಮತ್ತೆ ನೋಡಿ ವ್ಯಂಜನ ಇದೆ ಯದ್, ಯದ ತಪ್ಪಾಗತ್ತೆ. ಏನನ್ಬೇಕು? ಯದ್ ಯದ್ವಿಕಾರಿ, ದಕ್ಕೆ ವ ಒತ್ತು ಬಂದ ಹಾಗೆ ಹೇಳ್ಬೇಕು ಅದನ್ನ. ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ. ಇಲ್ಲಿ ಸಚಯೋ ಅಂತ ಹೇಳಿದ್ರೆ ತಪ್ಪು, ಬಿಡಿಸ್ಬೇಕು. ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಇಲ್ಲಿ ಯಾವುದು ಇಲ್ಲ, ಎಲ್ಲರೂ ಕೂಡಿ ಸರಳವಾಗಿದೆ. ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ತತ್ ಕ್ಷೇತ್ರಂ, ತತ್ ಅಂದ್ರೆ ಆ ಕ್ಷೇತ್ರ, ಆ ತತ್ ಕ್ಷೇತ್ರಂ ಅಂದ್ರೆ ಆ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಈಗಾಗಲೇ ಹೇಳಿರುವಂತದ್ದೇನು? ದೇಹ ಅಂತ ಹೇಳಿ. ಅಂದ್ರೆ ಆ ದೇಹ ಯತ್ ಯಚ್ ಯಾದೃಕ್ ಚ ಅಂತ ಹೇಳಿ. ಅಲ್ಲಿ ಯಚ್ ಅಂತಂದ್ರೆ ಯತ್ ಅಂತ ಬರುತ್ತೆ. ಅದು ಯತ್ ಚ ಕೂಡಿ ಯಚ್ ಆಗತ್ತೆ. ಯತ್ ಚ ಕೂಡಿ ಯಚ್ ಅಂತ ಹೇಳ್ತಾ ಇರುವಂತದ್ದು. ಯತ್ ಚ ಅಂದ್ರೆ ಮತ್ತು ಏನು ಯಾದೃಕ್ ಚ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾದೃಕ್ ಅಥವಾ ಯಾದೃಕ್ ಚ ಅಂದ್ರೆ ಅದರ ಸ್ಥಿತಿ ಮತ್ತೆ ಲಕ್ಷಣಗಳು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಅದೇ ಅಲ್ಲಿ ಆಗುವಂತ ಬದಲಾವಣೆಗಳು, ಅದ್ರ ಒಂದು ಸ್ವರೂಪ. ಯಾದೃಕ್ ಚ ಅಂದ್ರೆ ಅದ್ರ ಒಂದು ಸ್ವರೂಪ. ಯದ್ವಿಕಾರಿ ಯತಶ್ಚ ಯತ್ ಯಹ ಯತ್ ಪ್ರಭಾ ಏನು ಯದ್ವಿಕಾರಿ ಯದ ಯದ್ವಿಕಾರಿ ಯತಶ್ಚ ಯತ್ ಅಂದ್ರೆ ಈ ಅದರಲ್ಲಿ ಆಗುವಂತಹ ಬದಲಾವಣೆಗಳನ್ನ ಹೇಳ್ತಾ ಇರುವಂತದ್ದು. ವಿಕಾರಿ ಅಂದ್ರೆ ಬದಲಾವಣೆಗಳು. ಅದರಲ್ಲಿ ಆಗುವಂತ ಬದಲಾವಣೆಗಳು, ಏನೇನ್ ಬದಲಾವಣೆಗಳಾಗತ್ತೆ? ಸ ಚ ಯೋ ಯತ್ ಪ್ರಭಾವಶ್ಚ ಸ ಚ ಯಹ ಪ್ರಭಾವ ಅಂತ ಕೇಳ್ತಾರೆ. ಅಂದ್ರೆ ಕ್ಷೇತ್ರಜ್ಞ ಯಾರು ಮತ್ತೆ ಅದರ ಸ್ವಭಾವವೇನು ಅಂತ ಹೇಳಿ, ಮತ್ತೆ ಅದರ ಲಕ್ಷಣಗಳು ಪರಿಣಾಮಗಳು ಯಾವುವು ಅಂತ ಹೇಳಿ. ಪ್ರಭಾವ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಅದರ ಒಂದು ಪರಿಣಾಮಗಳನ್ನ ಹೇಳ್ತಾ ಇರುವಂತದ್ದು. ಪರಿಣಾಮಗಳು ಯಾವುವು, ಅದರ ಲಕ್ಷಣಗಳು ಯಾವುದು, ಅದರ ಪರಿಣಾಮಗಳು ಯಾವುದು. ವಿಕಾರಿ ಅಂತಂದ್ರೆ ಇದೊಂದು ಬದಲಾವಣೆ, ಮತ್ತೆ ಪ್ರಭಾವ ಅಂತಂದ್ರೆ ಅದರ ಪರಿಣಾಮಗಳನ್ನ ಹೇಳ್ತಾ ಇರುವಂತದ್ದು. ತತ್ ಸಮಾಸೇನ ಮೇ ಶೃಣು. ಸೊ ಇವೆಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸಮಾಸೇನ ಅಂತ ಹೇಳ್ತಾ ಇರುವಂತದ್ದು ಸಾರಾಂಶ, ಸಂಕ್ಷಿಪ್ತ. ಸಮಾಸೇನ ಸಾರಾಂಶ ಅಥವಾ ಸಂಕ್ಷಿಪ್ತ. ಸೊ ತತ್ ಅವುಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೇ ಶೃಣು, ನೀನು ಕೇಳು ನನ್ನಿಂದ. ಮೇ ಅಂದ್ರೆ ನನ್ನಿಂದ, ಶೃಣು ಅಂದ್ರೆ ಕೇಳು, ನನ್ನಿಂದ ಕೇಳು ಅಂತ. ಹೀಗೆ ಏನ್ ಹೇಳುತ್ತೆ ಅಂದ್ರೆ ಒಟ್ಟಾರೆ ಇದರ್ಥ, ಈ ದೇಹ
ಏನು, ಅಂದ್ರೆ ಈ ಕ್ಷೇತ್ರ ಏನು, ಅದರ ಲಕ್ಷಣಗಳು, ಅದರ ಪರಿಣಾಮಗಳೇನು, ಮತ್ತೆ ಈ ಕ್ಷೇತ್ರಜ್ಞ ಯಾರು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇರುವಂತದ್ದು. ಸೊ ಇನ್ನೊಂದು ತಗೊಳ್ತೇನೆ, ಆಮೇಲೆ ಒಟ್ಟಾರೆ ಹೇಳುವ್ರಿ ಅಂತೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 5ನೇ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ವಿದ್ಧೈಃ ಛಂದೋಭಿರ್ವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಇದು ಸ್ವಲ್ಪ ನಿಮ್ಗೆ ಉಚ್ಚಾರಣೆ ನೋಡ್ಕೊಳ್ಳಿ, ಪದಗಳನ್ನ ಬಿಡಿಸಿ ಹೇಳ್ಬೇಕು. ಋಷಿಭಿರ್ ಬಹುಧಾ, ಇಲ್ಲಿ ಪದವನ್ನ ಬಿಡಿಸಿದಾಗ 2 ಪದಗಳಾಗತ್ತೆ. ಋಷಿಭಿಹಿ ಬಹುಧಾ, ಕೂಡಿ ಹೇಳ್ಬೋದು ಇದನ್ನ. ಋಷಿಭಿರ್ ಬಹುಧಾ, ಋಷಿಭಿ ಆದ್ಮೇಲೆ ಹೇಳ್ಬೇಕು. ಋಷಿಭಿರ್ ಬಹುಧಾ ಗೀತಂ. ಆಮೇಲೆ ಎರಡನೇ ಲೈನಲ್ಲಿ ಇಲ್ಲಿ ಛಂದೋಭಿ ವಿವಿಧೈಹಿ ಅಂತ ಹೇಳಿ ಬರುತ್ತೆ. ಛಂದೋಭಿರ್ ವಿವಿಧೈಹಿ ಅಂತ ಕರೀತಾರೆ. ಛಂದೋಭಿರ್ ವಿವಿಧೈಹಿ, ಕೂಡಿ ಹೇಳ್ಬೋದು ಇದನ್ನ, ನೋಡಿ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ 1-2 ಪದ ಮಾಡಿ. ಛಂದೋಭಿ ವಿವಿಧೈಹಿ, ಛಂದೋಭಿ ವಿವಿಧೈಹಿ. ಅಲ್ಲಿ ಇದು ಬರುತ್ತಲ್ಲ ಅರ್ಕಾವಳಿ, ಆ ಅರ್ಕಾವಳಿ ನೀವು ಬಿಟ್ರೆ ನಡೆಯುತ್ತೆ ಅಲ್ಲಿ. ಯಾಕಂದ್ರೆ ಬಿಹಿ ಅರ್ಕಾವಳಿ ಏನಾಗುತ್ತೆ, ಹಿಂದಿನ ಪದಕ್ಕೆ ಹೋಗಿ ವಿಸರ್ಗ ಆಗತ್ತೆ. ಛಂದೋಭಿಹಿ, ಛಂದೋಭಿ ವಿವಿಧೈಹಿ. ದೈಹಿ ನೋಡಿ, ದಕ್ಕೆ ಐ ಒತ್ತಿರೋದ್ರಿಂದ ಈ ಒಂದು ವಿಸರ್ಗ ಕೂಡ ಐಹಿ ಅಂತ ಬರುತ್ತೆ, ಅಂತ ಬರುತ್ತೆ. ವಿವಿಧೈಹಿ ಪೃಥಕ್, ಪೃಥಕ್. ಆಮೇಲೆ ಬ್ರಹ್ಮಸೂತ್ರ ಪದೈಶ್ಚೈವ, ಇದನ್ನ ಬಿಡಿಸಿದಾಗ ಬ್ರಹ್ಮಸೂತ್ರ ಪದೈಹಿ ಚ ಅಂತ ಆಗುತ್ತೆ. ಚ ಏವ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀವು ಬ್ರಹ್ಮಸೂತ್ರ ಪದೈಶ್ಚೈವ ಕೂಡಿ ಹೇಳ್ಬೋದು. ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರ 1 ಪದ ಮಾಡಿ, ಪದೈಶ್ಚೈವ 2ನೇ ಪದ ಮಾಡಿ. ಹಾಗಾಗಿ ನಿಮ್ಗೆ ಬಿಡಿಸ್ಲಿಕ್ಕೆ ಈಜಿ ಆಗುತ್ತೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈಹಿ. ಇದನ್ನ ಬಿಡಿಸಿದಾಗ ಇಲ್ಲಿ 2 ಪದಗಳಾಗತ್ತೆ. ಹೇತು ಮದ್ಭಿಹಿ ವಿನಿಶ್ಚಿತೈಹಿ ಅಂತ ಹೇಳಿ. ಹೇತು ಮದ್ಭಿಹಿ 1 ಪದ ಮಾಡಿ, ಹೇತು ಮದ್ಭಿಹಿ ಅಂತ ವಿಸರ್ಗ ಬರುತ್ತೆ ಅಲ್ಲಿ. ಮುಂದಿನ ಒಂದು ವರ್ಕ್ ಇರುವಂತಹ ಅರ್ಕಾವಳಿ ಹಿಂದಿನ ಪದಕ್ಕೆ ಬಂದಾಗ ವಿಸರ್ಗ ಆಗತ್ತೆ. ಹೇತು ಮದ್ಭಿಹಿ ವಿನಿಶ್ಚಿತೈಹಿ, ನೀವು ವಿನಿಶ್ಚಿತೈಹಿ ಅಂತ ಅಷ್ಟೇ ಹೇಳಿ. ಕೂಡಿ ಹೇಳೋರಾದ್ರೆ ಮಾತ್ರ ಅಲ್ಲಿ ರ ಹಚ್ಚಿ, ಹೇತು ಮದ್ಭಿರ್ ವಿನಿಶ್ಚಿತೈಹಿ. ಬಿಡಿಸಿ ಹೇಳೋದ್ರಾದ್ರೆ ರ ಹಚ್ಚುವ ಅವಶ್ಯಕತೆ ಇಲ್ಲ. ಹೇತು ಮದ್ಭಿ ವಿನಿಶ್ಚಿತೈಹಿ ಅಂತ ಹೇಳ್ಬೋದು. ಗಮನ ಕೊಡಿ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಋಷಿಭಿಹಿ ಬಹುಧಾ ಗೀತಂ. ಋಷಿಭಿ ಅಂದ್ರೆ ಋಷಿಗಳಿಂದ. ಬಹುಧಾ ಗೀತಂ, ಬಹುಧಾ ಅಂದ್ರೆ ನಾನಾ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ವರ್ಣಿತವಾಗಿದೆ. ಯಾರಿಂದ? ಋಷಿಗಳಿಂದ ವರ್ಣಿತವಾಗಿದೆ, ನಾನಾ ರೀತಿಯಿಂದ ಹೇಳಲ್ಪಟ್ಟಿದೆ ಅಥವಾ ವರ್ಣಿತವಾಗಿದೆ. ಛಂದೋಭಿರ್ ವಿವಿಧೈಹಿ ಪೃಥಕ್. ಛಂದೋಭಿಹಿ ಅಂದ್ರೆ ಈ ಒಂದು ವೇದ ಮಂತ್ರಗಳಿಂದ ಅಂತ ಹೇಳ್ತಾ ಇರುವಂತದ್ದು. ಛಂದೋಭಿಹಿ ವೇದ ಮಂತ್ರಗಳಿಂದ, ವಿವಿಧೈಹಿ ಪೃಥಕ್. ವಿವಿಧೈಹಿ ಅಂದ್ರೆ ವಿವಿಧತೆಯಿಂದ, ನಾನಾ ರೀತಿಯಿಂದ ಅಥವಾ ವಿಭಿನ್ನವಾಗಿ. ವಿಭಿನ್ನವಾಗಿ. ಪೃಥಕ್ ಅಂದ್ರೆ ಇಲ್ಲಿ ಬಗೆ ಬಗೆಯಾಗಿ, ತುಂಬಾನೇ ಹೇಳ್ತಾ ಇರುವಂತದ್ದು ಇಲ್ಲಿ. ಬಗೆ ಬಗೆ, ವಿಭಿನ್ನ, ನಾನಾ ರೀತಿ, ವಿವಿಧ ಬಗೆಯಿಂದ. ಬ್ರಹ್ಮಸೂತ್ರ ಪದೈಶ್ಚೈವ. ಬ್ರಹ್ಮಸೂತ್ರ ಪದೈಹಿ ಚ ಅಂದ್ರೆ ಬ್ರಹ್ಮಸೂತ್ರಗಳ ಪದಗಳಿಂದಲೂ ಅಂತ ಹೇಳ್ತಾ ಇರುವಂತದ್ದು. ಪದಗಳಿಂದಲೂ ಕೂಡ ಹೇತು ಮದ್ಭಿಹಿ, ಹೇತು ಮದ್ಭಿಹಿ ವಿನಿರ್ಣಿತೈಹಿ ವಿನಿಶ್ಚಿತೈಹಿ ಅಂತ. ಹೇತು ಮದ್ಭಿಹಿ ಅಂದ್ರೆ ಇದೊಂದು ತಾರ್ಕಿಕವಾಗಿ ಹೇಳ್ತಾ ಇರುವಂತದ್ದು ಅಂತ. ಹೇತು ಮದ್ಭಿಹಿ ಅಂದ್ರೆ ಕಾರಣ ಮತ್ತು ಪರಿಣಾಮಗಳೊಡನೆ ಏನಿರುತ್ತಲ್ಲ ಅದಕ್ಕೆ ತಾರ್ಕಿಕವಾಗಿ ಅಂತ ಹೇಳಿ ಕರೀತಾರೆ. ತಾರ್ಕಿಕವಾಗಿ. ವಿನಿಶ್ಚಿತೈಹಿ ಅಂದ್ರೆ ನಿರೂಪಿಸಿದೆ ಅಥವಾ ನಿರ್ಣಯಿಸಲ್ಪಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನರ್ಥ ಕೊಡುತ್ತಂದ್ರೆ, ಋಷಿಭಿ ಬಹುಧಾ ಗೀತಂ, ಈ ತತ್ವವನ್ನ ಋಷಿಗಳು ನಾನಾ ರೀತಿಯಲ್ಲಿ ವರ್ಣಿಸಿದ್ದಾರೆ. ಛಂದೋಭಿ ವಿವಿಧೈಹಿ ಪೃಥಕ್, ವೇದ ಮಂತ್ರಗಳಲ್ಲಿಯೂ ವಿಭಿನ್ನವಾಗಿ ವಿವರಿಸಲಾಗಿದೆ. ಬ್ರಹ್ಮಸೂತ್ರ ಪದೈಶ್ಚೈವ ಏವ, ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಹೇತು ಮದ್ಭಿಹಿ ವಿನಿಶ್ಚಿತೈಹಿ, ಹೀಗೆ ಹೇತುಮದ್ ತಾರ್ಕಿಕವಾಗಿ ಸ್ಪಷ್ಟವಾಗಿ
ನಿರ್ಣಯಿಸಲಾಗಿದೆ ಅಥವಾ ನಿರೂಪಿಸಲಾಗಿದೆ ಅಂತ ಹೇಳ್ತಾರೆ. ಈ ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ ಈ ತತ್ವಗಳನ್ನ, ಯಾವ ತತ್ವಗಳನ್ನ, ಈ ಒಂದು ಕ್ಷೇತ್ರಜ್ಞ ಹಿಂದೆ ಇದ್ದವಲ್ಲ ಅವನ್ನೆಲ್ಲ ಕೂಡ ಈ ತತ್ವಗಳನ್ನ ಋಷಿಗಳು ನಾನಾ ರೀತಿಯಲ್ಲಿ ವಿವರಿಸಿದ್ದಾರೆ. ವೇದಗಳಲ್ಲಿ ವಿವಿಧ ಮಂತ್ರಗಳಿಂದಲೂ ವಿವರಣೆ ಇದಕ್ಕೆ ಕೊಡಲಾಗಿದೆ. ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ತಾರ್ಕಿಕವಾಗಿ ಇದನ್ನ ನಿಶ್ಚಯಪಡಿಸಲಾಗಿದೆ. ವಿನಿಶ್ಚಿತೈಹಿ ಅಂದ್ರೆ ನಿಶ್ಚಯಪಡಿಸಲಾಗಿದೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. 4ನೇದು ಹೇಳಿ. 3 ಜನ ಹೇಳಿ. 4ನೇದು ಮಂಜುಳಾ ಸುರೇಶ್ ಮಾತಾಜಿ ಹೇಳಿದ್ದೀರಾ? ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ರೇಖಾ ಮಾತಾಜಿ, ರೂಪಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಮ್ದು ಆಯ್ತು, ಅದು ಲಾಸ್ಟ್ ಆಯ್ತು ಮಾತಾಜಿ. ಆಗಿದೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 4 ತತ್ ಕ್ಷೇತ್ರಂ ಯಶ್ಚ ಯಾದೃಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಚ ಯೋ ಯತ್ ಪ್ರಭಾವಶ್ಚ ತತ ಸಮಾಸೇನ ಮೇ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ಸಚಯೋ ಅಂತ ಹೇಳ್ಬೇಡಿ ಅಂತ. ಸಚಯೋ ಯತ್, ಸಚಯೋ ಯತ್ ಪ್ರಭಾವಶ್ಚ ಅದಕ್ಕೆ. ಸರಿ ಮಾತಾಜಿ. ಶಿಲಾದೇವಿ ಮಾತಾಜಿ, ಶಶಿಕಲಾ ಮಾತಾಜಿ ಹೇಳಿ. ನಾ ಶಿಲಾದೇವಿ ಹೇಳ್ತೇನೆ. ಹೇಳಿ ಮಾತಾಜಿ. ಶ್ಲೋಕ 4 ತತ್ ಕ್ಷೇತ್ರಂ ಯಚ್ ಯಾದೃಕ್ ಚ ಯದ್ವಿಕಾರಿ ಯತಚ್ಚ ಯತ್ ಸ ಚ ಯೋ ಯತ್ ಪ್ರಭಾವಚ್ಚ ತತ್ಸಮಾಸೇನ ಮೇ ಶೃಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನಿಬ್ಬರು ಮಾತಾಜಿ ಮುಗೀತಾ? ಇನ್ನು ಹೇಳ್ತೀರಾ ಶ್ಲೋಕ? ಇಲ್ಲ ಮಾತಾಜಿ, ಇನ್ನೊಂದು ನೆಕ್ಸ್ಟ್ ಕೊಡ್ತೇನೆ. 5ನೇದು ಇದೊಂದು 3 ಜನರಿಗೆ ಹೇಳಿಸಿರಿ. ಆಯ್ತು, ಮುಗಿಸೋಣ. ಹೇಳ ಮಾತಾಜಿ. ಉಮಾದೇವಿ ಮಾತಾಜಿ ಹೇಳ ನಾನು ಆಮೇಲೆ ಹೇಳಿರಂತ. ಆಮೇಲೆ ಹೇಳಿ ಮಾತಾಜಿ. ಈಗ ಚೇಂಜ್ ಮಾಡಿದ್ದೇನೆ. 5ನೇದು ಹೇಳಿದ್ದೇನೆ ಅವರಿಗೆ. ಈಗ ಒಟ್ಟಾರೆ ಹೇಳಿದ್ದೇನೆ ನಾನು. ಈಗ ಕೇವಲ ಹೇಳಿಸ್ಬೇಕಷ್ಟೇ. ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ. ನಾನು ಹೇಳ ಉಮಾದೇವಿ. ಹೇಳಿ ಮಾತಾಜಿ. ಶ್ಲೋಕ 5 ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ವಿವಿಧೇ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಏತುಂ ಅದಿಭಿರ್ವಿನಿಶ್ಚತೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇಲ್ಲಿ ಹೇತು ಮದಿಬಿಹಿ ಅಂತಲ್ಲ, ಮದಿಬಿಹಿ ಅದು ಬೇರೆ ಶಬ್ದ ಅಲ್ಲ. ಹೇತು ಮದ್ಭಿ ಒಂದ್ ಶಬ್ದ, ವಿನಿಶ್ಚಿತೈಹಿ 2ನೇ ಪದ. ಏತು ಮದ್ಭಿರ್ ವಿನಿಶ್ಚತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೂಪಾ ಮಾತಾಜಿ ಹೇಳಲಿಲ್ವಾ ನೀವು? ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ಋಷಿರ್ಬಹುಧಾ ಗೀತಂ. ಋಷಿರ್ಬಹುಧಾ ಅಲ್ಲ, ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುರ್ಮದ್ಭಿರ್ವಿನಿಶ್ಚಿತೈಃ. ಕರೆಕ್ಟ್ ಐತಾ ಮಾತಾಜಿ? ಸರಿ ಇದೆ ಮಾತಾಜಿ. ಹೇಳಿ ಸರಿ ಇದೆ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುರ್ಮದ್ಭಿರ್ವಿನಿಶ್ಚಿತೈಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರು ಹೇಳಿಲ್ಲ ಹೇಳಿ ಒಂದ್ಸರಿ. ಆಯ್ತು, ಯಾರು ಹೇಳಿಲ್ಲ ಅವ್ರು ಹೇಳಿ ಒಬ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನ್ ಹೇಳಿಲ್ಲ. ಹೇಳಿ ಮಾತಾಜಿ. ನಿಮ್ಗೆ ಕೂಗ್ದೆ ನಾನು ತುಂಬಾ ಜರೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಶೈವ ಹೇತುರ್ಮದ್ಭಿರ್ವಿನಿಶ್ಚಿತೈಃ. ನಿಶ್ಚಿತೈಹಿ ಮಾತಾಜಿ. ಅದು ದೈಹಿ
ಹೆಚ್ಚಿನ ಬಂದಾಗ ದೈಹಿ ತೈಹಿ ಅಂತ ಬರುತ್ತೆ. ಅದು ಉಚ್ಚಾರಣೆ ವಿಸರ್ಗ ದೈಹಿ ತೈಹಿ ಅಂತ ಬರುತ್ತೆ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ, ಧನ್ಯವಾದಗಳು ಎಲ್ಲರಿಗೂ ಕೂಡ. ಅಟೆಂಡೆನ್ಸ್ ಲಿಂಕ್ ಕೊಡಿ ಮಾತಾಜಿ ಹರೇ ಅವರಿಗೆ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಶ್ರೀಲ ಗುರುದೇವ ಕಿ ಜಯ. ಮಾತಾಜಿ ಹಾಕ್ತಾ ಇದ್ದೀನಿ. ಒಂದ್ ನಿಮಿಷ ಹಾಕ್ತಾರೆ ಮಾತಾಜಿ. ಅವ್ರ ಅಟೆಂಡೆನ್ಸ್ ಲಿಂಕ್ ಹಾಕಿದ್ಮೇಲೆ ಅಟೆಂಡೆನ್ಸ್ ಹಾಕಿ ಮೀಟಿಂಗ್ ಅರೇಂಜ್ ಮಾಡೋಣ.